ವಿಚಾರದಲ್ಲಿ ಎರಡು ವ್ಯಕ್ತಿ ಉಂಟು. ಯಾರು ಸ್ವಾಮಿ? ಗೊತ್ತಿಲ್ಲ. ಈ ಭಾಗ್ಯ ಮತ್ತೆ ಜಯಂತಿಯಲ್ಲಿ ಉಂಟು ಅಂತ ನಾವು ಹುಡುಕಾಟ ಮಾಡ್ತಾ ಉಂಟು. ಅಂತದ್ಯಾರು ನಮ್ಮಲ್ಲಿ ಪ್ರಚಾರದಲ್ಲಿ ಇಲ್ವಲ್ಲ? ಗೊತ್ತಿಲ್ಲ. ಇಲ್ಲ. ಈ ಭಾಗ್ಯ ಗೊತ್ತಿಲ್ಲ. ಇಲ್ಲ. ಭಾಗ್ಯ ಏ ಭಾಗ್ಯ ನೈ ಏ ಭಾಗ್ಯ ನೈ ಅದು ಅನ್ನ ಭಾಗ್ಯ, ವಸ್ತ್ರ ಭಾಗ್ಯ, ಆಶ್ರಯ ಭಾಗ್ಯ, ಹಮಾರ ಶಾದಿ ಭಾಗ್ಯ. ಈಗ ಹೊಸದಾಗಿ ಪ್ರಾರಂಭ ಆಗಿದೆ ಮೊಟ್ಟೆ ಭಾಗ್ಯ. ಆ ಭಾಗ್ಯ ನಿಮ್ಮೂರಿನಲ್ಲ ಅಂತ ನಾವು ಹುಡುಕಾಟ ಮಾಡುದಷ್ಟೇ. ಪ್ರಾಯಶಃ ಅದು ಹೊರ ರಾಜ್ಯದಲ್ಲಿ ಇರಬೇಕು ಬಿಟ್ರೆ ನಮ್ಮ ರಾಜ್ಯದಲ್ಲಿ ಅಂತದ್ದೇನೂ ಇಲ್ಲ. ಓ, ನಿಮ್ದು ರಾಜ್ಯದಲ್ಲ. ಸರಿ, ಇದು ಇನ್ನೊಂದು ನಿಮ್ಮೂರಿನಲ್ಲಿ ಯಾವುದು? ಜಯಂತಿ. ಒಂದು ಜಯಂತಿಗೆ ಇಷ್ಟು ಜನ ಉಂಟು. ಏಕೆ? ಓ, ಎಲ್ಲ ಅಣ್ಣಂದಿರಿರ್ಬೇಕು. ಅಚ್ಚ ಅಚ್ಚ. ಅದಲ್ಲ ನಾವು ಹೇಳಿದ್ದು. ಇದು ನಮ್ಮ ಕುಟುಂಬದ ಇನ್ನೊಬ್ಬ ಸತ್ತಿದ್ದಾನಂತೆ, ಅವನದ್ದು ಜಯಂತಿ ಮಾಡ್ತೇನೆ ಅಂತೇಳಿ ಹೊರಟುಂಟು. ಅದು ನಿಮ್ಮ ಊರಿನಲ್ಲಿ ಅಂತ ನಾವು ಹುಡುಕಾಟ ಮಾಡುದು ಅಷ್ಟೇ, ಮತ್ತೇನಲ್ಲ. ನಿಮ್ಮಲ್ಲೆಲ್ಲ ಅಂತದ್ದೆಲ್ಲ ಉಂಟಾ? ಯಾವುದು ಸ್ವಾಮಿ? ಹುಟ್ಟುಹಬ್ಬದ ಆಚರಣೆ ಉಂಟಾ ಕೇಳ್ತೇನೆ. ಎಲ್ಲಿಂದ? ನಮ್ಮಲ್ಲಿ ಎಷ್ಟು ಹುಟ್ಟುತ್ತದಂತೇಳಿಯೇ ನಮಗೆ ಲೆಕ್ಕ. ಇನ್ನು ನಾವು ದಿನಾಂಕದ ನೆನಪು ಇಟ್ಟುಕೊಳ್ಳುವುದಲ್ಲಿ ಹುಟ್ಟುಹಬ್ಬದ ಆಚರಣೆ ಅಂತ ಕರ್ಮ ಮಾಡುವುದು. ಸಂತೋಷ ಸ್ವಾಮಿ. ಎಲ್ಲಿಂದ ಹುಟ್ಟದಂತ ಎಷ್ಟು ಹುಟ್ಟದಂತೇಳಿ ಲೆಕ್ಕ ಸಿಗುವುದು. ಎಷ್ಟು ಹುಟ್ಟದಂತೇಳಿ ಲೆಕ್ಕ ನಿಮಗೆ ಸಿಗುವುದಿಲ್ಲ. ಹುಟ್ಟಿದ್ದಲ್ಲ ನಿಮ್ಮದೇ ಅಂತೇಳಿ ನಿಮಗೆ ಲೆಕ್ಕ ಸಿಗ್ತದ. ನಮ್ಮದಾದ್ರೇನು ನಿಮ್ಮದಾದ್ರೇನು, ಮಕ್ಕಳು ಮಕ್ಕಳೇ ಅಲ್ವಾ ನನಗೆ ಭೇದ ಭಾವ ಉಂಟು. ಆ ಮಟ್ಟಿಗೆ ನಿಮ್ಮಲ್ಲಿ ಒಳ್ಳೆ ಮನಸ್ಸನ್ನು ಕಂಡು ಸಂತೋಷ ಪಡಬೇಕಾಗ್ತದೆ ಅಲ್ಲ. ಅಲ್ಲ, ನಾವು ಯಾಕೆ ಸುಮ್ಮನಿರ್ತದೆ? ನಾವು ಎಲ್ಲದರಲ್ಲಿಯೂ ಮುಂದುಂಟು. ಅದೊಂದು ಯಾಕೆ ಹಿಂದುಳಿಯುವುದು ಅಂತ ಆದಷ್ಟು ಮುಂದುವರಿಸುವುದೇ ಜಾಸ್ತಿ. ನಾವು ಮುಂದುವರಿಸಿ. ನಮ್ಮಲ್ಲಿ ಕೆಲ ಹುಡುಗರ ಮಕ್ಕಳಿಗೆ ಒಳ್ಳೆ ಬಿಡುವು ಉಂಟು, ಮುಂದುವರಿಸಿ. ಓ, ಮತ್ತೆ ಎಲ್ಲೆಲ್ಲಿ ಹೊಳೆ ನೀರಿನಲ್ಲಿ ಮಾರ್ಗದ ಮಧ್ಯದಲ್ಲಿ ತಲೆ ತುಂಡರಿಸಿರ್ತಾರೆ, ಜಾಗ್ರತೆ ಮಾಡಿ. ಹಾಗೆಲ್ಲ ಸ್ವಾಮಿ. ನಮ್ದಕ್ಕೆ ತಮಾಷೆ ಮಾಡ್ತಾ ಉಂಟಿದು. ಅವರು ತಮಾಷೆ ಮಾಡಿದ್ದಲ್ಲ, ಮತ್ತೆ ನೀನು ಕೋಲ್ ಕೊಟ್ಟು ಕಟ್ತೀನಿ. ಹಾಗಾಯ್ತು. ಹಾಗಾಗ್ಲಿಕ್ಕೆ ನಮ್ದು ಬಿಡುವುದಿಲ್ಲ. ಅಭಿಬೇಕು ತೂಪಿಸ್ತಾನೆ. ಈಗ ತೋರಿಸ್ತಾರೆ ನೋಡಿ. ಇವ್ರದ್ದು ಧರ್ಮದಲ್ಲಿ ಏನ್ ಹೇಳ್ತಾರೆ? ನನಗೆ ಒಂದು ಸಾಕು, ಎರಡು ಬೇಕು ಅಂತ ಹೇಳುದು. ಹೌದು. ಕೊನೆಗೆ ನೀರು ಬಿಡ್ಲಿಕ್ಕೆ ಎರಡು ಇರುವುದಿಲ್ಲ. ನಮ್ದು ಹಾಗಲ್ಲ, ಎರಡು ಹೋದ್ರೂ ಪುರುಷೋತ್ತಲ್ಲಿ 6 ಉಂಟಲ್ಲಿ. ನಾವು ಹೇಗೆ ಗೊತ್ತಾ? ನಾವು ಕೊನೆಯ ಸಂದರ್ಭದಲ್ಲಿ ಸಾಯುವ ಸಂದರ್ಭದಲ್ಲಿ ನಮ್ಮ ಬಾಯಿಗೆ ನೀರು ಬಿಟ್ಟರೆ ನಮಗ್ ಹುಟ್ಟಿದ್ದೇ ನಮಗೆ ನೀರು ಬಿಡ್ಲಿ ಅಂತ ನಾವು ಆಸೆ ಪಡಿ. ಅದು ಹೇಗೆ ಗೊತ್ತಾಗ್ತದೆ ಅಂದ್ರೆ, ಸತ್ತ ಮೇಲೆ ಯಾರಿಗೆ ಹುಟ್ಟಿದ್ ಯಾರಿಗೆ ನೀರು ಬಿಟ್ಟು ಹೋಗ್ತದೆ ಅಂತ ಯಾರಿಗೆ ಗೊತ್ತಾಗ್ತದೆ? ನಮ್ಮದೆಲ್ಲ ಹಾಗಿಲ್ಲ. ನಮಗೆ ಈ ನೀರಿನ ಸಮಸ್ಯೆ ಮತ್ತೆ ಬರುವುದು ಬೇಡ ಅಂತೇಳಿ ನಾವು ಮತ್ತೆ ನೀರು ಬಿಟ್ಟುಕೊಳ್ಳುವುದಿಲ್ಲ. ನಾವು ಏನಿದ್ರು ನೀರು ಬಿಟ್ಟೇ ಸಾಯುದು, ಮತ್ತೇನಿದ್ರು ಹಪ್ಪಳ ತಿಂದು ಮುಗಿಸುವುದು. ನಾವು ತಿಳಿದು ಹೋದ್ರೆ ಎಂತದ್ದು ಸ್ವಾಮಿ? ನಾವು ಕೇಳಿದ್ದೇವೆ ನಿಮ್ಮ ಸಂಸ್ಕೃತಿಯ ಬಗ್ಗೆ, ನಿಮ್ಮ ಸಂಸ್ಕಾರದ ಬಗ್ಗೆ. ನಮ್ಮ ಕುರಾನನ್ನು ಓದಿದ್ದೀರಿ? ಖಂಡಿತವಾಗ್ಲೂ ಹೌದು. ಹೌದೇ. ಹುಟ್ಟುಹಬ್ಬದ ಆಚರಣೆಯೇ ನಿಮ್ಮಲ್ಲಿ ಇಲ್ಲ. ಹಾಗಿರುವಾಗ ನೀವು ಹುಟ್ಟುಹಬ್ಬ ಮಾಡ್ಲಿಕ್ಕೆ ಹೊರಟಿರಂತ ತಲೆಗೆ ತಣ್ಣೀರು ಪಟ್ಟೆ ಹಿಡಿಬೇಡುವ? ಇಲ್ಲ, ನಿಜವಾಗಿ ಆದ್ರೂ ನಮ್ದಕ್ಕೂ ಮನಸ್ಸಿಲ್ಲ. ನಮ್ ಧರ್ಮದ ವಿರುದ್ಧವಾಗಿ ನಡ್ಕೊಳ್ಬೇಕು ಅಂತೇಳಿ. ಆದ್ರೂ ನಾವು ಮುಂದೆ ಹೋಗುತ್ತದೆ. ಯಾಕೆ? ನಿಮ್ಮವರು ಕೆಲವು ಹಿಂದಿನಿಂದ ಗಾಳಿ ಹಾಕೋ ಕಾರಣ ನಾವು ಮುಂದೆ ಹೋಗುದಷ್ಟೇ. ಇಲ್ಲದೆ ಹೋದ್ರೆ ನಮ್ದು ಸುದ್ದಿ ಇರುವುದಿಲ್ಲ. ನಿಮ್ಮ ಹುಚ್ಚು ಹಂಬಲಕ್ಕೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗುದಿಲ್ಲ. ಹೆಚ್ಚಾಗಿ ಗಾಳಿ ಹಾಕಿದ್ರೆ ಏನಾಗ್ತದೆ? ದಬ್ಬ ಆಗ್ತದೆ. ನೀವು ಬೇಗ ಹೋಗ್ಲಿ ಅಂತೇಳಿ ನಾವು ಗಾಳಿ ಹಾಕ್ತಾ ಇದ್ದೀವಿ. ಇದೊಂದು ಹೊರಪೆಟ್ಟು ಉಂಟು. ಅದೇ ನಾವು ಹಿಂದೂಸ್ತಾನದವರು ಬಹಳ ಒಳ್ಳೆಯ ವ್ಯಕ್ತಿ ಅಂತ ತಿಳ್ಕೊಂಡದ್ದು. ಇದು ನಮ್ದು ಬುದ್ಧಿ ತೋರಿಸ್ತಾ ಉಂಟು. ಅನಿವಾರ್ಯ ಉಂಟು ಸ್ವಾಮಿ. ಎಲ್ಲಿಂದಲೋ ಬಂದಂತ ನೀವು ಇಲ್ಲಿ ಬಾಲ ಬಿದ್ದಿರಿ ಅಂತ ಇಲ್ಲಿದ್ದವ್ರು ನಾವು ಸುಮ್ಮನಿರ್ಬೇಕಾ? ಹೌದಲ್ವಾ? ನಮ್ಮಲ್ಲಿ ಎಷ್ಟು ತೋರಿಸ್ಬೇಡ್ವಾ? ಬೇಕು ಬಿಡಿ. ಯಾಕಂತೇಳಿ ಹಿಂದೂ, ಮುಸ್ಲಿಂ, ಕ್ರೈಸ್ತರು ಬೇರೆ ಬೇರೆ ಅಲ್ಲ, ಒಂದೇ ಎಂದಾಗಿ ನಾವು ತಿಳಿದವರಿದ್ದೇವೆ. ಹೌದು. ನಿಮ್ಮ ಜಾತಿಯ ಬಗ್ಗೆ ಬಹಳಷ್ಟು ಅಭಿಮಾನ ಉಂಟು, ಗೌರವ ಉಂಟು. ನಿಮ್ಮನ್ನು ತುಚ್ಛೀಕಾರದ ಮನೋಭಾವದಿಂದ ಖಂಡಿತ ಅಲ್ಲ ವಿನೋದ ಮಾಡಿದ್ದು. ನಾವು ಹಾಗೆ ನಿಮ್ಮ ಕುರಿತಾಗಿ ಒಳ್ಳೆ ಅಭಿಪ್ರಾಯ ಉಂಟು. ಹೌದಾ? ಮತ್ತೆ ನಮ್ಮ ಜಾತಿಯವರು ಕೆಲವರು ಆ ರೀತಿ ಮಾಡುವುದು ಬಿಟ್ರೆ, ನಾವು ಕತ್ತಿ ಮಾರಾಟ ಮಾಡ್ಕೊಂಡು ಇದೇ ಕ್ಷೇತ್ರದಲ್ಲಿ ಮರ್ಯಾದೆಯಾಗಿ ಜೀವನ ಮಾಡ್ಕೊಂಡು ಉಂಟು. ಸರಿ, ಏನು ಮಾಡುದು? ನಮ್ಮವರು ಇದು ಮಾಡಿದವರು ಮಾತ್ರ ಅಲ್ಲಲ್ಲಿ ಒಳಗಡೆ ಲೆಕ್ಕ ಮಾಡ್ತಾ ಉಂಟು. ಅದಕ್ಕೆ ನಾವು ಹೊಣೆ. ಹೊರಬಂದಿಲ್ಲ ಇನ್ನೂ ಬರಲಿಲ್ಲ. ನಾಡಿದ್ದು ಕಲ್ಲು ಶಿಕ್ಷೆ ಹೋಗುದೇ. ಬಹಳಷ್ಟು ದೂರದಿಂದ ಬಂದವರು ನೀವು. ಬಂದಂತ ನಿಮಗೆ ಕುಡಿಯುವುದಕ್ಕೆ ಹೋದೋರ್ ಕುಡಿಲಿಕ್ಕೆ